ಸುಮ್ಮನೆ ಬಿಡುವುದಿಲ್ಲ. ಈಗಿದ್ದೀಗ ನನ್ನ ಪ್ರಯಾಣ ಒಂದಾದದ್ದು ಮಾತ್ರವೇ ಅಲ್ಲ, ಅದಕ್ಕೊಂದು ಆಕಾರವೂ ದೊರೆತಿದೆ. ಕಂಗೊಳಿಸುತ್ತಾ ಇರುವ ನಾರಿ ಯಾಕೆ? ನಮ್ಮ ತಾಯಿಯಾದ ಆದಿಮಗಳು. ಕಷ್ಟವನ್ನಾಗ ಮೇಲೆ ಈ ಮಕ್ಕಳೇ ಎಂದು ಅಂದಾಡಿದ ಮಾತನ್ನು ಇಂದು ಈ ರೀತಿಯಲ್ಲಿ ಆದರೆ ತಾಯಿಯಾದವಳ ಮಕ್ಕಳಿಗೆ ಬರಲು ಯಾಕಿಷ್ಟು ವಿಳಂಬಿಸುತ್ತಾ ಇದ್ದಾರೆ? ಅವಳೀಗ ನಿರಾಭರಣೆಯಾಗಿದ್ದಾಳೆ. ಆಕೆ ಇರಬಾರದು ಎನ್ನುವ ಉದ್ದೇಶದಿಂದ ದೇವದಾನಿಯರೆಲ್ಲ ಒಂದಾಗಿ ಬಂದು ಆಕೆಯನ್ನು ಅಲಂಕಾರಗೊಳಿಸಿದ್ದಾರೆ. ಸಾಲಂಕೃತರಾಗಿರುವ ನಮ್ಮವೆಯನ್ನು ನಮ್ಮತ್ತ ಬರಮಾಡಿಕೊಳ್ಳಬೇಕು ಅಂತ ಆದರೆ ಅದಕ್ಕಿರುವ ದಾರಿ ದಾನ ಹೊಂದಿದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಒಪ್ಪರಲಿಲ್ಲ.
ನೌಕೆದವರಿಗೆಂದು ಅಂಗುಲಿನಿಂದ ಕೊಡಲ್ಪಟ್ಟ ಗಿರಿಚಕ್ರವನ್ನು ಇನ್ನು ಅದಕ್ಕಾಗಿ ನಿನ್ನ ಕರಕಿಯುತ್ತಾ ಇದ್ದೇನೆ ತಾಯಿ. ದುಷ್ಟರವನಾಗಿ ತ್ರಿಶೂಲವನ್ನೇ ಎತ್ತಾ ಇದ್ದೇನೆ ತಾಯಿ. ಸಂವಿಧಾನಕ್ಕೆ ಧರ್ಮವನ್ನು ಅರ್ಪಿಸ್ತಾ ಇದ್ದೇನೆ. ಮುಖಕ್ಕೆ ನೀರಾಜನ ತಾಯಿ. ಎಲ್ಲವರು ಒಟ್ಟಾಗಿ ಗುಟ್ಟಾಗಿ ಧ್ಯಾನಿಸುವ ಜೊತೆಯಲ್ಲಿ ನಿಮ್ಮದಾದಂತ ತೇಜಸ್ಸು, ನೀವು ಮಾಡಿದಂತ ಅಲಂಕಾರ, ನೀವು ಕೊಟ್ಟಿರುವಂತ ಆಯುಧವನ್ನು ಹಿಡಿದು ನಿಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದೇನೆ. ಮಕ್ಕಳೇ, ಆದಿ ಮಧ್ಯ ಅಂತ್ಯ ರಹಿತಳು ಓಂಕಾರ ಸ್ವರೂಪಿಣಿಯು ಇಚ್ಛಾಶಕ್ತಿ ಸಂಯುಕ್ತರಾದಂತ ನನ್ನ ಪಾಲಿಗೆ ಸಾಕಾರಗೊಳ್ಳುವ ಇಚ್ಛೆ ಮಾಡಿದಾಗ ಕೈ ಮೂರ್ತಿಗಳಂತ ನಿಮ್ಮೂವರ ಹುಟ್ಟು ಏಕತ್ವ ಬಹುತ್ವಗೊಳ್ಳುವುದೇ ಅದರ ಮೂಲ ಗುಟ್ಟು. ಸೃಷ್ಟಿ ಸ್ಥಿತಿ ಲಯಾಧಿಕಾರದಲ್ಲಿ ನಿರತರಾಗಿ ಮಕ್ಕಳು ಎನ್ನುವ ಹಾಗೆ ಆಜ್ಞಾಪಿತರ ಜೊತೆಯಲ್ಲಿ ಕಷ್ಟ ಬಂದದ್ದೇ ಹೌದು ಅಂತಾದ್ರೆ ಏಕಾದೃಢ ಚಿತ್ತರಾಗಿ ನನ್ನನ್ನು ಧ್ಯಾನಿಸಿ ನಾನು ಬಂದು ನಿಮ್ಮ ಕಷ್ಟವನ್ನ ಹೋಗಲಾಡಿಸ್ತೇನೆ ಎನ್ನುವ ಹಾಗೆ ಅಭಯವನ್ನು ಕೊಟ್ಟವಳು ನಿಶಾ ಕಮಲದತ್ತಾಗಿದೆ ನಿಮ್ಮ ವಚನ. ಯಾರಿಂದ ಕಷ್ಟ ಬಂತು, ಯಾಕೆ ಕಣ್ಣೀರು, ಹೇಳಿಕೊಳ್ಳುತ್ತಲೇ ಹೇಳಿಕೊಳ್ಳಿ. ಅದು ಪರ್ವತರಾಯ ತಾನೇ ಸಿಂಹವಾಗಿ ಬರುತ್ತಾ ಇದ್ದಾರೆ. ಸಿಂಹ ವಾಹಿನಿಯಾಗಿದೆ.
ಹೆಣ್ಣು ಮಗುವಿಂದಾಗಿ ಭಕ್ತವಾದರೆ ಅವರ ಪಕ್ಷವನ್ನು ಮಾಡುತ್ತೇವೆ. ಕಾಣಿಸಿಕೊಂಡು ಅರಮನೆ ಮುಂದೆ ಬಂದೆಲ್ಲ ಯಾರೇನು ಯಾಕೆ ಬಂದೆ
ನನ್ನ ದೇವತೆಗಳಿಗೆ ಒಪ್ಪಿ ಶರಣಾದ್ರೆ ಸರಿಯಾಯ್ತು. ಅದಲ್ಲ ಅಂತಾದ್ರೆ ನಿನ್ನನ್ನ ಕೊಟ್ಟೆ ತಂದು ಸುರನನ್ನ ಪಡೆಯುತ್ತೇನೆ. ಯಾಕೆ ಬಂದೆ? ಸುರನ ಪಡೆಯ ಬಂದೆ. ಬರೆಯುವುದಕ್ಕಾಗಿ ನನ್ನನ್ನು ಕರೆಯುವುದಕ್ಕಾಗಿ ಎಲ್ಲಿಗೆ ಬಂದೆ? ಅಂತ ಒಂದು ಶಕ್ತಿ ಉಂಟು. ಆ ಶಕ್ತಿಯಿಂದಲೇ ನಿನ್ನ ಪಾಲಿಗೆ ಮರಣ ಎನ್ನುವುದಕ್ಕೆ ಗೊತ್ತಿದ್ದೆ ವರವನ್ನ ಕೊಟ್ಟಿದ್ದಾನೆ. ಇದು ನೋಡು, ನಮ್ಮ ಕೊಟ್ಟಂತ ವರಕ್ಕೆ ಚುಕ್ಕಿ ಪ್ರಾಣಗಿದ್ದ ಹಾಗೆ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದವಳು ನಾನೇ. ಅಯ್ಯೋ ನಿಜ ನಾರಿಯಾಗಿ ಬಂದಿದ್ದೇನೆ. ನಿನ್ನ ಪಾಲಿಗೆ ಹೆಮ್ಮಾರಿಯಾಗ್ತೇನೆ. ನೀನು ಮಾರಿ ಆಗ್ಬೇಕು. ನಾನು ಹೋಗಲ್ಲ. ಮತ್ತೆ ನಾನು ಮೊದಲು ಹೋರಿ ಸರಿಯಾಗಿ ಯಾಕೆ ಬರಲಿಲ್ಲ? ಈ ಮಾರಿಗೆ ಈ ಕೋಣದ ಬಲಿಯಿಂದ ಏನು ಏನು ಮಹಾ ಸಾಧಾರಣದ ಕೋಣ ಅಲ್ಲ. ಏನು ಹೆಚ್ಚು ಇಲ್ಲಿ ಹತ್ತಿರದಲ್ಲಿರುವಂತ ಕಂಬಳ ಗದ್ದೆಯಲ್ಲಿ ಓಡುವಂತ ಕೋಣ ಅಲ್ಲ. ಅಲ್ಲೇ ಓಡಿಸಿ ಕೊಡ್ತೇನೆ. ಅಲ್ಲಿಗೂ ಓಡಬಲ್ಲೆ, ಬೆನ್ನಟ್ಟಿ ಕೊಡ್ತೇನೆ. ಇಲ್ಲಿಯೂ ನಿನ್ನ ಮುಂದೆ ನಿಲ್ಲಬಲ್ಲೆ. ಹೌದಾ? ಓಡುವಾಗ ಎಲ್ಲಿಯಾದ್ರೂ ತಿರುಗಿ ತಿರುಗಿದ್ದಾದ್ರೆ ನಿನ್ನ ತಲೆ ಸೇರ್ತೇನೆ. ತಲೆ ಸೀಳಿಕಷ್ಟು ಸುಲಭ ಅಂತ ತಿರುಗಿ ಗಟ್ಟಿ ಉಂಟು ತಲೆ. ನೋಡೋಣ. ಹೊರ ತೋರಿಸಬೇಕಾದ್ರೆ ಹಾಗೆ ಬೇಡ ಬೇಡ. ಹೋಗು ಹೋಗು ಹೋಗು.
Thank you.